ಇವತ್ತು ನಾನು ಕಡಲೆದು ಸುಕ್ಕೆ ಮಾಡ್ತೇನೆ. ಕಡಲೆ ತೊಳೆದು ತಂದಿದ್ದೇನೆ. ಅದಕ್ಕೆ ಸೂರ್ಣ ಹಾಕ್ತೇನೆ. ನೀರು ಹಾಕಿ ಒಂದು 4-5 ವಿಸಿಲ್ ತೆಗಿತೇನೆ. ಮಸಾಲೆಗೆ ತಯಾರು ಮಾಡ್ತೇನೆ. ಮಸಾಲೆಗೆ ತೆಂಗಿನಕಾಯಿ, 5 ಮೆಣಸು ಹಾಕಿದ್ದೇನೆ, ಮತ್ತು ಜೀರಿಗೆ, ಉದ್ದಿನಬೇಳೆ ಹುರಿಲಿಕ್ಕೆ ಇಟ್ಟಿದ್ದೇನೆ, ಇಂಗು ಇಷ್ಟು ಹುರಿದಾಕಿ ಮಸಾಲೆ ಕಡಿತೇನೆ. ಕೆಂಪಾಗಿ ಹುರಿಬೇಕಿದು, ಕೆಂಪಾಗಿ ಹುರಿಬೇಕು. ಕಾವಲಿಯಲ್ಲಿ ಎಣ್ಣೆ ಹಾಕಿದ್ದೇನೆ. ಒಗ್ಗರಣೆಗೆ ಸಾಸಿವೆ ಹಾಕ್ತೇನೆ. ಈಗ ಕರಿಬೇವು ಹಾಕ್ತೇನೆ. ಹೀಗೆ ಬೇಯಿಸಿದ ಕಡಲೆ ಮತ್ತು ಸೂರ್ಣ ಹಾಕ್ತೇನೆ. ಉಪ್ಪು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತೇನೆ. ತುಂಬ ನಯ ಕಡಿಬಾರ್ದು, ಸ್ವಲ್ಪ ಇದಾಗಬೇಕು. ಈಗ ಮಸಾಲೆ ಇದಕ್ಕೆ ಹಾಕ್ತೇನೆ. ಹತ್ತು ನಿಮಿಷ ಆದ ನಂತರ ಇದು ಕಡಲೆ ಸುಕ್ಕ ತಯಾರಾಯಿತು. ಈ ಥರ ಆಯಿತು. ಕಡಲೆ ಸುಕ್ಕ ತಯಾರಾಯಿತು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.